ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಆದಿಯಲ್ಲಿ ಇದ್ದ ವಚನ ನಮ್ಮ ನೋಡ ಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಪ್ರಿಯರೇ, ವಚನಾಮೃತ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತೇನೆ. ದೇವರ ವಾಕ್ಯವನ್ನು ಆಲಿಸುತ್ತಾ ಈ ದಿನದ ಈ ಧ್ಯಾನವನ್ನು ನಾವೀಗ ಆರಂಭ ಮಾಡೋಣ. ಬಳಿಕ ಪಿಶಾಚಿ ಯೇಸುವನ್ನು ಎತ್ತರಕ್ಕೆ ಕರೆದೊಯ್ದು ಪ್ರಪಂಚದ ಎಲ್ಲ ರಾಜ್ಯಗಳನ್ನು ಕ್ಷಣ ಮಾತ್ರದಲ್ಲಿ ತೋರಿಸಿ, ಇವುಗಳ ಸರ್ವಾಧಿಕಾರವನ್ನು ವೈಭವವನ್ನು ನಿನಗೆ ಕೊಡುವೆನು, ಇವೆಲ್ಲ ನನ್ನ ಅಧೀನದಲ್ಲಿವೆ, ನನ್ನ ಇಷ್ಟ ಬಂದವರಿಗೆ ಇದನ್ನು ಕೊಡಬಲ್ಲೆ, ನೀನು ನನಗೆ ಅಡ್ಡ ಬಿದ್ದೆಯಾದರೆ ಇದೆಲ್ಲ ನಿನ್ನದಾಗುವುದು ಎಂದಿತು. ಅದಕ್ಕೆ ಯೇಸು ಪ್ರತ್ಯುತ್ತರವಾಗಿ, ನಿನ್ನ ದೇವರಾದ ಸರ್ವೇಶ್ವರನನ್ನು ಆರಾಧಿಸು, ಅವರೊಬ್ಬರಿಗೆ ಸೇವೆ ಸಲ್ಲಿಸು ಎಂದು ಪವಿತ್ರ ಗ್ರಂಥದಲ್ಲಿ ಬರೆಯಲಾಗಿದೆ ಎಂದರು. ಕ್ರಿಸ್ತರ ಶುಭ ಸಂದೇಶವಿದು. ಕ್ರಿಸ್ತರ ನಿಮಗೆ ಸ್ತುತಿಯಾಗಲಿ. ಪ್ರಿಯರೇ, ನಾವು ಈ ತಪಸ್ಸು ಕಾಲದಲ್ಲಿದ್ದೇವೆ. ಕಳೆದ ವಾರ ಯೇಸು ಸ್ವಾಮಿ ಎದುರಿಸಿದ್ದಂತಹ ಮೊದಲನೇ ಶೋಧನೆ, ಪಿಶಾಚಿ ಹೇಳಿತು, ಈ ಕಲ್ಲುಗಳನ್ನು ರೊಟ್ಟಿಯನ್ನಾಗಿ ಮಾಡು, ಯಾಕಂತ ಹೇಳಿದ್ರೆ ನೀನು ಹಸಿದಿದ್ದೀಯಾ ಅಂತ ಹೇಳಿ. ಈ ಶೋಧನೆ ಹಿಂದೆ ಇರುವಂತಹ ಆ ಒಂದು ದುರುದ್ದೇಶ ಯೇಸು ಸ್ವಾಮಿ ಅರ್ಥ ಮಾಡಿಕೊಂಡರು. ಅವರು ಆ ಪಿಶಾಚಿಗೆ ಸರಿಯಾದ ಮಾತಿನಲ್ಲಿ ಉತ್ತರ ಕೊಟ್ಟರು. ಮನುಷ್ಯನು ಬದುಕುವುದು ಕೇವಲ ಆಹಾರದಿಂದ ಅಲ್ಲ, ಬದಲಾಗಿ ದೇವರ ವಾಕ್ಯದಿಂದ ಅಂತ ಹೇಳಿ. ಆ ಪಿಶಾಚಿ ದೆವ್ವ ಯೇಸುವನ್ನು ಅಲ್ಲಿಗೆ ಬಿಡಲಿಲ್ಲ. ಇನ್ನೊಂದು ಶೋಧನೆಯನ್ನು ಯೇಸು ಸ್ವಾಮಿಯ ಮುಂದೆ ಇಟ್ಟಿತು. ಆ ಶೋಧನೆ ಏನಂತ ಹೇಳಿದ್ರೆ, ನೀನು ಪಿಶಾಚಿ ಎತ್ತರಕ್ಕೆ ಕರೆದೊಯ್ದು ಪ್ರಪಂಚದ ಎಲ್ಲ ರಾಜ್ಯಗಳನ್ನು ತೋರಿಸಿತು. ಮತ್ತೇನ್ ಮಾಡಿತು ಅಂತ ಹೇಳಿದ್ರೆ, ನೀನು ನನ್ನ ಕಾಲಿಗೆ ಬಿದ್ದರಾಯಿತು, ಇದೆಲ್ಲವನ್ನು ನಾನು ನಿನಗೆ ಕೊಡ್ತೇನೆ ಅಂತ ಹೇಳಿತು ಯೇಸು ಸ್ವಾಮಿಗೆ. ಯೇಸು ಸ್ವಾಮಿ ತಮ್ಮ ಪ್ರವಚನದಲ್ಲಿ ಒಂದು ಸಲ ಹೀಗೆ ಹೇಳಿದ್ದುಂಟು, ಸೈತಾನ ಅಂತ ಹೇಳಿದ್ರೆ ಸುಳ್ಳಿನ ತಂದೆ. ಸೈತಾನ ಅಂತ ಹೇಳಿದ್ರೆ ಸುಳ್ಳಿನ ತಂದೆ ದೆವ್ವ, ಪಿಶಾಚಿ. ಆ ಪಿಶಾಚಿ ಹೇಳ್ತದೆ ಯೇಸುವಿಗೆ, ನೀನು ನನ್ನ ಕಾಲಿಗೆ ಬಿದ್ದರೆ ಸರಿ, ನನಗೆ ನಮಸ್ಕಾರ ಮಾಡಿದರೆ ಸರಿ, ನಾನು ಈ ಎಲ್ಲ ಪ್ರದೇಶಗಳನ್ನು ರಾಜ್ಯಗಳನ್ನು ನಿನಗೆ ಕೊಡುತ್ತೇನೆ ಅಂತ ಹೇಳಿಕೊಂಡು. ಎಂಥ ಒಂದು ಸುಳ್ಳು ನೋಡಿ. ಈ ಪ್ರಪಂಚವನ್ನು ಸೃಷ್ಟಿಸಿದ್ದೇ ದೇವರು. ಅದರ ಎಡೆಯಲ್ಲಿ ಬಂದು ಈ ಪಿಶಾಚಿ ನುಸುಳಿಕೊಂಡು ಬೇಡವಾದ ಕೆಲಸವನ್ನು ಮಾಡುವುದು ವಿನಃ ಧನಾತ್ಮಕ ಕೆಲಸ ಆ ಪಿಶಾಚಿಯಲ್ಲಿಲ್ಲ. ಅಂಥದ್ರಲ್ಲಿ ಅದು ಬಂದು ಹೇಳ್ತದೆ ಏನಂತ ಹೇಳಿದ್ರೆ, ನೀವು ನನಗೆ ನಮಸ್ಕಾರ ಮಾಡಿದರೆ ಸರಿ, ಎಲ್ಲವನ್ನು ನಾನು ನಿನಗೆ ಕೊಡ್ತೇನೆ ಅಂತ ಹೇಳಿಕೊಂಡು. ಸುಳ್ಳು ಅಂದರೆ ಇದು ಪ್ರಪಂಚ ಆ ದೆವ್ವದಲ್ಲ, ಸೈತಾನನದಲ್ಲ. ಈ ಪ್ರಪಂಚವನ್ನು ಸೃಷ್ಟಿ ಮಾಡಿದ್ದು ದೇವರು. ನಾನು ಯಾಕೆ ದೇವರಿಗೆ ವಿಧೇಯನಾಗಿ ನಡೆಯಬೇಕು
ಅಂತ ಹೇಳಿಕೊಂಡು ಈ ಪಿಶಾಚಿ ಅವಿಧೇಯನಾಗಿ ದೇವರಿಂದ ದೂರಕ್ಕೆ ಹೋಯಿತು. ಆದ್ದರಿಂದ ಅದು ಕೆಟ್ಟದಾಯಿತು. ಅದು ಕೂಡ ಆತ್ಮನೇ, ಆದರೆ ಕೆಟ್ಟ ಆತ್ಮ. ಅವಿಧೇಯತೆಯನ್ನು ತೋರಿಸಿದ್ದಂಗೆ ಆಗಿ ಅದು ದೇವರಿಂದ ದೂರವಾಯಿತು. ಈಗ ಏನು ಮಾಡ್ತದೆ ಅಂತ ಹೇಳಿದ್ರೆ, ಯೇಸು ಸ್ವಾಮಿಯಲ್ಲಿ ಬಂದು ಇದೆಲ್ಲವನ್ನು ನಾನು ನಿನಗೆ ಕೊಡ್ತೇನೆ, ನೀನು ನನಗೆ ನಮಸ್ಕಾರ ಮಾಡಿದ್ರೆ ಸಾಕು ಅಂತ ಹೇಳಿಕೊಂಡು. ಪ್ರಿಯರೇ, ಇಂಥ ಪ್ರಲೋಭನೆಗಳು ನಮ್ಮ ಜೀವನದಲ್ಲಿ ಬೇಕಾದಷ್ಟು ಸಲ ಬರ್ತವೆ, ಬೇರೆ ಬೇರೆ ರೂಪದಲ್ಲಿ ಬರ್ತವೆ. ಸುಲಭ ರೀತಿಯಲ್ಲಿ ನಾವು ಇದಕ್ಕೆ ಸಿಕ್ಕಿ ಹಾಕಿಕೊಳ್ತೇವೆ. ನಮಗೆ ಆಸೆ ಹುಟ್ಟಿಕೊಳ್ಳುತ್ತದೆ. ಏನು ಬೇಕು, ಏನೆಲ್ಲ ನೋಡ್ತೇವೆ ನಾವು, ಅದೆಲ್ಲ ಬೇಕಂತ ಅನ್ನಿಸ್ತದೆ ನಮಗೆ, ಅದೆಲ್ಲ ಬೇಕು. ಆದರೆ ಏನಾಗ್ತದೆ ಅಂತ ಹೇಳಿದ್ರೆ, ಎಲ್ಲವನ್ನು ಪಡೆಯಲಿಕ್ಕೆ ನಮ್ಮ ಹತ್ರ ಬೇಕಾದಂಥ ಸಂಪನ್ಮೂಲಗಳು ಇರುವುದಿಲ್ಲ. ಅದಕ್ಕಾಗಿ ನಾವು ಏನು ಮಾಡ್ತೇವೆ ಅಂತ ಹೇಳಿದರೆ, ನಮಗೆ ಏನು ಸಾಧ್ಯ ಉಂಟು ಅದನ್ನು ನಾವು ಪಡೀಲಿಕ್ಕೆ ಶಕ್ತರಾಗ್ತೇವೆ. ಕೆಲವೊಂದು ಬಾರಿ ಹೀಗೆ ಕೂಡ ಆಗ್ತದೆ, ನಮ್ಮ ಹತ್ರ ಬೇಕಾದಂಥ ಸಂಪನ್ಮೂಲಗಳು ಇರುವುದಿಲ್ಲ, ಅದೇನು ಮಾಡ್ತೇವೆ ಅಂತ ಹೇಳಿದ್ರೆ, ಇನ್ನೊಬ್ಬರಿಂದ ಸಾಲವನ್ನು ಪಡೆದಾದರೂ ಕೂಡ ಅದು ನನಗೆ ಬೇಕು, ಇದು ನನಗೆ ಬೇಕು ಅಂತ ನಾವು ಈ ವಸ್ತುಗಳ ಮತ್ತೆ ಈ ಪ್ರಪಂಚದ ಅಧಿಕಾರದ ಹಿಂದೆ ನಾವು ಹೋಗ್ತೇವೆ. ಇದು ಒಂದು ರೀತಿಯಲ್ಲಿ ಏನಂತ ಹೇಳಿದರೆ, ನಮ್ಮನ್ನು ಸಿಲುಕಿಸಿ ಹಾಕಿಸಿಕೊಳ್ಳುವಂಥ ಒಂದು ವಿಧಾನ. ಇದರ ಒಳಗೆ ನಾವು ಸಿಲುಕಿ ಹಾಕಿಕೊಂಡ್ರೆ ಮತ್ತೆ ಹೊರಕ್ಕೆ ಬರಲಿಕ್ಕೆ ಕಷ್ಟ. ನಾವು ನೋಡ್ತೇವೆ, ಕೆಲವೊಂದು ಬಾರಿ ಇಂಥವರು ನೇಣು ಹಾಕಿಕೊಂಡು ಸತ್ತರು, ಇನ್ನೊಬ್ಬರು ಆತ್ಮಹತ್ಯೆ ಮಾಡಿಕೊಂಡರು, ಇನ್ನೇನು ಮಾಡಿದಾರಂತ ಹೇಳಿಕೊಂಡು. ನಾವು ಅದರ ಹಿಂದೆ ಸ್ವಲ್ಪ ಈ ವಿಶ್ಲೇಷಣೆ ಮಾಡಿ ನೋಡಿದರೆ ನಮಗೆ ತಿಳಿತದೆ, ಈ ವ್ಯಕ್ತಿ ಅಥವಾ ಆಕೆ ತನಗೆ ಮೀರಿದ್ದಂತಹ ಆ ತನ್ನ ಶಕ್ತಿ ಏನುಂಟು ಅದಕ್ಕೆ ಮೀರಿ ಇತರರಿಂದ ಸಾಲ ಪಡೆಯಲಿಕ್ಕೆ ಪ್ರಯತ್ನ ಪಡುವುದು. ಇನ್ನೂ ಬೇಕು, ಶಕ್ತಿ ಇಲ್ಲ, ಆದರೆ ಅದನ್ನು ಪಡೆಯಲಿಕ್ಕೆ ಇನ್ನೊಬ್ಬರಿಂದ ಸಾಲ ಪಡೆಯಿತು, ಮತ್ತೆ ಅದು ತೀರಿಸಲಿಕ್ಕೆ ಆಗುವುದಿಲ್ಲ, ಮತ್ತೆ ಕೊನೆಗೆ ಶರಣಾಗುವುದು ಆತ್ಮಹತ್ಯೆಗೆ. ನಮಗೆ ಅನೇಕ ಪ್ರಲೋಭನೆಗಳು ಬರ್ತವೆ ನಮ್ಮ ನಿತ್ಯ ಜೀವನದಲ್ಲಿ. ಎಲ್ಲ ಕೂಡ ಆಕರ್ಷಮಯ ಕಾಣ್ತವೆ, ನಮಗೆಲ್ಲ ಕೂಡ ಚಂದ ಕಾಣ್ತದೆ. ನಮಗೆ ಏನು ವಸ್ತು ಇರಬಹುದು, ಜಾಗ ಇರಬಹುದು, ಮನುಷ್ಯರಿರಬಹುದು, ನಮಗೆ ಬೇಕು, ಎಲ್ಲ ಕೂಡ ಬೇಕು. ವಾಹನಗಳು ಇರಬಹುದು ಅಥವಾ ಮನೆ ಇರಬಹುದು. ಎಷ್ಟು ಬೇಕು ಅಷ್ಟಲ್ಲ, ಅದಕ್ಕಿಂತಲೂ ಜಾಸ್ತಿ. ಅಗತ್ಯ ಎಷ್ಟುಂಟು ಅಷ್ಟಲ್ಲ, ಆದರೆ ಅದಕ್ಕಿಂತಲೂ ಜಾಸ್ತಿ ಸುಲಭದಲ್ಲಿ ಸಿಕ್ಕಿ ಹಾಕೊಳ್ತು ಬಿಡ್ತೇವೆ ನಾವು. ಹಲವಾರು ವರ್ಷಗಳ ಹಿಂದೆ ನಾನೊಂದು ದೇವಾಲಯಕ್ಕೆ ಹೋಗ್ತಿದ್ದೆ. ಆ ದೇವಾಲಯಕ್ಕೆ ಹೋಗುವಾಗ ಅಲ್ಲೇ ಎದುರಿನಲ್ಲಿ, ದೇವಾಲಯದ ಎದುರು ಭಾಗದಲ್ಲಿ, ರಸ್ತೆಯ ಪಕ್ಕದಲ್ಲಿ ಒಬ್ಬ ಮನುಷ್ಯನು ಒಂದು ಮನೆ ಕಟ್ಟಿದ. ಆ ಮನುಷ್ಯನ ನೋಡುವಾಗನೇ ತಿಳಿಯುತ್ತಿತ್ತು ಏನಂತ ಹೇಳಿದ್ರೆ, ಆತ ಒಬ್ಬ ಧನವಂತ ಮನುಷ್ಯ. ಯಾವುದರಿಂದ ತಿಳಿಯುತ್ತಿತ್ತು ಅಂತ ಹೇಳಿದ್ರೆ, ಆತನ ಮನೆಯ ಗಾತ್ರವನ್ನು ನೋಡಿ ಅಲ್ಲ, ಆದರೆ ಆ ಮನುಷ್ಯನ ಜೀವಿಸುವಂತಹ ರೀತಿಯನ್ನು ನೋಡಿ. ವಿದ್ಯಾವಂತ ಮನುಷ್ಯ, ಮತ್ತೆ ಓರ್ವ ಡಿಸಿಪ್ಲಿನ್ ಅಂತ ಹೇಳಿದ್ರೆ, ತನ್ನ ಜೀವನದಲ್ಲಿ ಈ ಒಂದು ಆತನಲ್ಲಿ ಒಂದು ಶಿಸ್ತು ಇತ್ತು. ನಿತ್ಯ ಇಷ್ಟು ಕೆಲಸ ಮಾಡುವುದು, ಇಷ್ಟು ಸಮಯ ಕಲಿಕೆಗಾಗಿಡುವುದು, ಅದೆಲ್ಲ ಕೂಡ. ನನ್ನ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಬರ್ತಿತ್ತು. ಆತನ ಕುಟುಂಬ ಅಮೆರಿಕದಲ್ಲಿ ಉಂಟು, ಈತನ ಹತ್ರ ಬೇಕಾದಷ್ಟು ಹಣ ಉಂಟು, ಯಾಕೆ ಈ ಮನುಷ್ಯ ದೊಡ್ಡ ಮನೆಯನ್ನು ಕಟ್ಟಲಿಲ್ಲ,
ಚಿಕ್ಕ ಮನೆ ಯಾಕೆ? ಎಲ್ಲರೂ ಕೂಡ ದೊಡ್ಡ ದೊಡ್ಡ ಮನೆಗಳನ್ನು ಕಟ್ಟುತ್ತಾರೆ, ಈತನೇಕೆ ಕಟ್ಟುವುದಿಲ್ಲ ಅಂತ ಹೇಳಿಕೊಂಡು ಆಗ ಪ್ರಶ್ನೆಗಳು ನನ್ನ ಮನಸ್ಸಿನಲ್ಲಿ ಬರುತ್ತಿದ್ದವು. ಹಲವಾರು ವರ್ಷಗಳ ನಂತರ ಈಗ ನನಗೆ ತಿಳಿಯುತ್ತದೆ ಆ ಮನುಷ್ಯನು ಎಷ್ಟು ಬುದ್ಧಿವಂತ ಅಂತ ಹೇಳಿಕೊಂಡು. ದೊಡ್ಡ ಮನೆ ಕಟ್ಟಿದರೆ ಏನಾಗ್ತದೆ? ಅದಕ್ಕೆ ವ್ಯಯಿಸಿದಂತ ಹಣ ಅದು ವ್ಯರ್ಥವಾಗಿ ಹೋಗ್ತದೆ. ಮನೆ ದೊಡ್ಡದಿದ್ದರೆ ಸಾಕೆ, ಅದರ ಒಳಗೆ ಎಷ್ಟು ಜನರು ಜೀವಿಸ್ತಾರೆ ಎಂಬುದು ಮುಖ್ಯ. ಶುಚಿಯಾಗಿಡಬೇಕು, ಸರಿಯಾದ ರೀತಿಯಲ್ಲಿ ಅದನ್ನು ವ್ಯವಸ್ಥಿತವಾಗಿ ಇಡಬೇಕು. ಇಲ್ಲದಿದ್ದರೆ ಮನೆ ಹಾಗೆ ಕಾಣುವುದಿಲ್ಲ. ದೊಡ್ಡ ಮನೆಯನ್ನು ಕಟ್ಟಬಹುದು, ಯಾಕಂತ ಹೇಳಿದ್ರೆ ಸಂಪತ್ತು ಉಂಟಂತ ಹೇಳಿಕೊಂಡು. ನಂತರ ಅದನ್ನು ಮೇಂಟೈನ್ ಮಾಡಬೇಕು, ಸರಿಯಾದ ರೀತಿಯಲ್ಲಿ ಇಡಬೇಕು. ನೋಡುವಾಗ ಆಸೆ ಆಗ್ತದೆ, ಇನ್ನೊಬ್ಬರ ಮನೆಯನ್ನು ನೋಡುವಾಗ ಆಸೆ ಆಗ್ತದೆ, ಇನ್ನೊಬ್ಬರ ವಾಹನವನ್ನು ನೋಡುವಾಗ ಆಸೆ ಆಗ್ತದೆ. ತಪ್ಪೇನಿಲ್ಲ ಆಸೆ ಆಗುವುದರಲ್ಲಿ. ಆ ದೊಡ್ಡ ವಾಹನವನ್ನು, ಸುಂದರವಾದಂಥ ಆ ಒಂದು ವಾಹನವನ್ನು ತಂದರೆ ಸಾಕೆ. ನಂತರ ಅದನ್ನು ಅದೇ ರೀತಿಯಲ್ಲಿ ನಾವು ಇಡಬೇಕು, ನಡೆಸಿಕೊಂಡು ಹೋಗಬೇಕು. ಇಲ್ಲದಿದ್ದರೆ ಏನು ಪ್ರಯೋಜನ ನಮ್ಮಲ್ಲಿ ಇಟ್ಟು? ಹಲವಾರು ಬಾರಿ ನಾವು ಇಂಥ ಒಂದು ಆಸೆಗೆ ಬಲಿಯಾಗ್ತೇವೆ. ಆ ಆಸೆಯನ್ನು ತಿಳ್ಕೊಂಡು ಅದರಿಂದ ಹೊರಬರುವುದರ ಬದಲಿಗೆ ನಾವು ಬಲಿಯಾಗುತ್ತೇವೆ. ನಮ್ಮ ಮನೆಯಲ್ಲಿ ಒಂದು ದೃಷ್ಟಿಯನ್ನು ಹಾಯಿಸಿದರೆ ನಮಗೆ ಅಲ್ಲಿ ಕಾಣುತ್ತವೆ ನಮಗೆ ಬೇಡವಾದಂಥ ಅನೇಕ ವಸ್ತುಗಳು. ನಾವು ಅದಕ್ಕೆ ಹಣ ಕೊಟ್ಟಿದ್ದೇವೆ. ಇರಬಹುದು ಕೆಲವು ಬಾರಿ ನಮ್ಮಲ್ಲಿ ಇಲ್ಲದಿದ್ದರೂ ಕೂಡ ಆ ಸಾಲವನ್ನು ತೆಗೆದು ನಾವು ಅದನ್ನು ತಗೊಂಡು ಬಂದಿದ್ದೇವೆ. ಆದರೆ ನಮಗೆ ಅದರದ್ದು ಅಗತ್ಯ ಇಲ್ಲ. ಅವು ಹೇಗೆ ಬಂದವಂತ ಹೇಳಿದ್ರೆ ನಮ್ಮ ಮನೆಗೆ ಆಸೆಯಿಂದ ಬಂದವು. ಕೆಲವರಿದ್ದಾರೆ ಪಡೆಯಬೇಕು ಎಷ್ಟಂತ ಹೇಳಿದ್ರೆ ತೃಪ್ತಿಯೇ ಇಲ್ಲ. ಎಷ್ಟಿದ್ದರೂ ಕೂಡ ತೃಪ್ತಿ ಇಲ್ಲ. ಇನ್ನೂ ಕೂಡ ದೊಡ್ಡವನಾಗಬೇಕು, ಇನ್ನೂ ಕೂಡ ದೊಡ್ಡವಳಾಗಬೇಕು, ಇನ್ನೂ ಕೂಡ ಎತ್ತರಕ್ಕೆ ಬೆಳೆಯಬೇಕು. ಒಂದೇ ಸಾಲಕ್ಕೆ ಸಿಲುಕುವುದು ಅಥವಾ ಇನ್ನೊಂದು ರೀತಿ ಉಂಟು. ಏನಂತ ಹೇಳಿದ್ರೆ, ಯಾರೊಬ್ಬರು ಹೇಳ್ತಾರೆ ನೀನು ಈ ರೀತಿ ಮಾಡು, ನಿನಗೆ ಬೇಕಾದಷ್ಟು ಸಂಪಾದನೆ ಬರ್ತದೆ, ಬೇಕಾದಷ್ಟು ನಿನಗೆ ಹಣ ಹರಿದು ಬರ್ತದಂತ ಹೇಳಿಕೊಂಡು ಆಯಿತು, ಎಲ್ಲ ಬಂತು. ಏನು ಮಾಡ್ತೀಯ ತಗೊಂಡು? ಏನು ಮಾಡ್ತೀಯ? ದೇವರು ಕೊಟ್ಟದ್ದು ಒಂದೇ ಜೀವನ, ಮತ್ತೆ ಆ ಜೀವನ ಇಂತಿಷ್ಟ ಅಂತ ಉಂಟು. ಇದು ಜೀವನ ಅನಂತ ಜೀವನ ಅಲ್ಲ. ಎಷ್ಟಾದರೂ ಕೂಡ ಒಂದಲ್ಲ ಒಂದು ದಿವಸ ಈ ಪ್ರಪಂಚವನ್ನು ಬಿಟ್ಟು ಹೋಗಲೇಬೇಕು. ಯಾರಿಗಾಗಿ? ತುಳಿಯುವಂತ ದಾರಿ ಸರಿಯಾದ ದಾರಿಯ? ನಮ್ಮನ್ನು ಸೃಷ್ಟಿಸಿದಂತ ದೇವರಿಗೆ ನಮಸ್ಕರಿಸಿದರೆ ನಾವು ಇಂಥ ಆಸೆಗಳಿಗೆ ಬಲಿಯಾಗುವುದಿಲ್ಲ. ಇಂಥ ಒಂದು ಅಡ್ಡದಾರಿಯನ್ನು ಹಿಡಿದು ಕೂಡ ಕೊಂಡು ಹೋಗುವುದಿಲ್ಲ, ಪಡೆಯುವುದಕ್ಕಾಗಿ, ಸಂಪಾದನೆ ಮಾಡುವುದಕ್ಕಾಗಿ. ನೀನು ಈ ರೀತಿ ಮಾಡು, ನಿನಗೆ ಅಷ್ಟು ಬರ್ತದೆ, ಲೆಕ್ಕ ಇಲ್ಲದಷ್ಟು ಬರ್ತದೆ. ಮತ್ತೆ ಮನುಷ್ಯ ಯೋಚನೆ ಮಾಡುವುದಿಲ್ಲ, ನಾನು ಮಾಡುವುದು ಸರಿಯಾ, ದೇವರ ವಾಕ್ಯ ಹೇಳಿದ ಪ್ರಕಾರ ನಾನು ಮಾಡ್ತೇನಾ, ನನಗೆ ಅಷ್ಟು ಬೇಕಾ? ಇಲ್ಲ. ಬೇಕು. ಆ ಬೇಕು ಅನ್ನುವಂಥ ಒಂದು ಆಸೆ ಒಂದು ವೇಳೆ ನಮ್ಮ ಒಳಗೆ ಹೊಕ್ಕು ಬಿಟ್ಟರೆ ಮತ್ತೆ ನಮಗೆ ಬೇರೆ ನರಕ ಬೇಡ. ಅದೇ ಸಾಕು ನಮ್ಮ ಜೀವನವನ್ನು ನರಕ ಮಾಡಲಿಕ್ಕೆ. ಹಲವಾರು ಮಂದಿಯನ್ನು ನಾವು ನೋಡಬಹುದು ನಮ್ಮ ಸುತ್ತಮುತ್ತ. ಕೆಲವು ಸಾರಿ ನಾವು ಕೂಡ ಹಾಗೆ ಆಗ್ಬೇಕಂತ ಆಸೆ ಬರ್ತದೆ, ಬ್ರೇಕ್ ಹಾಕಿ ಅಲ್ಲಿಗೆ. ಮೊದಲು ಏನು ಮಾಡ್ಬೇಕಂತ ಹೇಳಿದ್ರೆ, ನಮ್ಗೆ ಇದು ಬೇಕಾ ಎಂಬ ಒಂದು ಪ್ರಶ್ನೆಯನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಅದಕ್ಕೆ ಉತ್ತರವನ್ನು ಪಡೆಯಲಿಕ್ಕೆ ಪ್ರಯತ್ನ ಮಾಡಬೇಕು. ಬೇಕಾದ್ರೆ ಸರಿ, ಮುಂದಕ್ಕೆ ಹೋಗುವ. ಇಲ್ಲದಿದ್ದರೆ ಅಲ್ಲೇ ನಿಯಂತ್ರಣ. ಸಾಕು, ನನಗೆ ಬೇಕಾದಷ್ಟು ಉಂಟು, ಅದಕ್ಕಾಗಿ ಇನ್ನು ಅನಾವಶ್ಯಕವಾಗಿ ಈ ಸಾಲಕ್ಕೆ ಅಥವಾ
ಅನ್ಯ ದಾರಿಯನ್ನು ಹಿಡಿದು ದೇವರಿಂದ ದೂರ ಹೋಗುವಂತ ದಾರಿ. ನಾವು ಇದನ್ನು ನೋಡಬೇಕು ಪ್ರಿಯರೇ. ಈ ರೀತಿಯಲ್ಲಿ ಹೇಳುವವರು ಏನು ಮಾಡ್ತಾರೆ ಅಂತ ಹೇಳಿದರೆ, ಅವರು ನೀನು ಕೆಟ್ಟ ದಾರಿಯನ್ನು ಮಾಡಿದ್ದಿ ನಡೆಯುತ್ತೆ ಹೇಳುವುದಿಲ್ಲ. ಅವರು ಬೇಕಾದ್ರೆ ಅವರು ದೇವರ ವಾಕ್ಯವನ್ನು ಕೂಡ ಹೇಳ್ತಾರೆ. ಪಿಶಾಚು ಕೂಡ ಹೇಳಿತು ದೇವರ ವಾಕ್ಯ, ದೆವ್ವ ಕೂಡ ಹೇಳಿತು ದೇವರ ವಾಕ್ಯವನ್ನು. ಕೆಲವು ಬಾರಿ ನಮ್ಗೆ ಅನ್ನಿಸ್ತದೆ ಏನು ಅವರು ಕೂಡ ಯೇಸು ಸ್ವಾಮಿಯ ಹೆಸರಿನಲ್ಲಿ ಹೇಳ್ತಾರೆ, ಅದಕ್ಕಾಗಿ ಇದಾದ್ರೇನು ಅದಾದ್ರೇನು ಅಂತ ನಾವು ತಿಳ್ಕೊಳ್ತೇವೆ. ಯೇಸು ಸ್ವಾಮಿಯ ಹೆಸರನ್ನು ತೆಗೆದರೆ ಹೇಳಿದರೆ ಅದನ್ನು ಹೇಳಿದವರೆಲ್ಲರೂ ಕೂಡ ಯೇಸು ಸ್ವಾಮಿಯ ಹಿಂಬಾಲಕರಂತ ಆಗ್ಬೇಕಾಗಿಲ್ಲ ಪ್ರಿಯರೇ. ಸೈತಾನ ಕೂಡ ದೇವರ ವಾಕ್ಯವನ್ನು ಹೇಳಿತು. ಏನು ಮಾಡಲಿಕ್ಕೆ? ಯೇಸು ಸ್ವಾಮಿಗೆ ಇಂಥ ಒಂದು ಅನಿಸ್ಲಿಕ್ಕೆ, ಏನಂತ ಹೇಳಿದ್ರೆ ತನ್ನ ಹತ್ರ ಮಹತ್ತರಾಡುವಂತ ಶಕ್ತಿ ದೇವರ ವಾಕ್ಯವನ್ನು ತಿಳಿದಂತ ಶಕ್ತಿ ಅಂತ ತೋರಿಸಿಕೊಡ್ಲಿಕ್ಕೆ. ಆದರೆ ಯೇಸು ಸ್ವಾಮಿಗೆ ಚೆನ್ನಾಗಿ ತಿಳಿದಿತ್ತು ಇದು ಯಾವ ರೀತಿಯ ಶಕ್ತಿ ಅಂತ ಹೇಳಿಕೊಂಡು. ಅದಕ್ಕಾಗಿ ನಮಗೆ ದೇವರ ವಾಕ್ಯವನ್ನು ನುಡಿದು ಅಥವಾ ಅದನ್ನು ಉಲ್ಲೇಖ ಮಾಡಿ ಹೇಳುವವರು ಎಲ್ಲರೂ ಕೂಡ ಅವರು ಯೇಸು ಸ್ವಾಮಿಯ ನಿಜ ಹಿಂಬಾಲಕರಾಗಬೇಕಾಗಿಲ್ಲ. ನಮ್ಮ ಹತ್ರ ಅಂತ ಒಂದು ಜಾಣ್ಮೆ ಬುದ್ಧಿಶಕ್ತಿ ಇರಬೇಕು. ತಟ್ಟನಂತ ಹೇಳಿಕೊಂಡು ನಾವು ಹೇಳಿದ ತಕ್ಷಣ ಅವರ ಹೋಗಬೇಕಾಗಿಲ್ಲ. ತಿಳ್ಕೊಳ್ಬೇಕು ಇವರು ನಿಜವಾಗಿಯೂ ಯೇಸು ಸ್ವಾಮಿಯ ಹಿಂಬಾಲಕರು ಅಥವಾ ಯೇಸು ಸ್ವಾಮಿಯ ಹೆಸರನ್ನು ಬಳಸುವವರು ಅಂತ ಹೇಳಿಕೊಂಡು. ಯೇಸು ಸ್ವಾಮಿಗೆ ತಟ್ಟನೆ ತಿಳಿಯಿತು. ಏನಂತ ಹೇಳಿದ್ರೆ, ನೀನು ನನಗೆ ನಮಸ್ಕರಿಸು, ನಾನು ಎಲ್ಲವನ್ನು ಕೊಡುತ್ತೇನಂತ ಹೇಳಿಕೊಂಡು. ಯಾಕೆಂತ ಹೇಳಿದ್ರೆ ಇದೆಲ್ಲವನ್ನು ಕೊಡುವುದು ಎಲ್ಲಿಂದ? ಸೃಷ್ಟಿ ಮಾಡಿದ್ದೇ ದೇವರಾದ್ರೆ ಈ ಪಿಶಾಚಿ ಈ ದೆವ್ವ ಕೊಡುವುದು ಎಲ್ಲಿಂದ? ಇದನ್ನು ಮೊದಲನೇ ಹೆಜ್ಜೆಯಲ್ಲೇ ಆ ದೆವ್ವ ಸೈತಾನ ತಪ್ಪಿ ಬಿದ್ದಿತ್ತು. ಯೇಸು ಸ್ವಾಮಿಗೆ ಸರಿಯಾಗಿ ತಿಳಿದಿತ್ತು. ಪ್ರಿಯರೇ, ಇವತ್ತಿನ ದಿವಸ ನಾವು ದೇವರಲ್ಲಿ ಇಂಥ ವರಕೃಪೆಗಾಗಿ ಬೇಡುವ. ನಮ್ಮ ಜೀವನದಲ್ಲಿ ಯಾವಾಗೆಲ್ಲ ನಾವು ಆಸೆಗೆ ಬಲಿಯಾಗುತ್ತೇವೆ ಅಥವಾ ನಮ್ಮ ಮನಸ್ಸಿನಲ್ಲಿ ಆಸೆಗಳು ಹುಟ್ಟಿಕೊಳ್ಳುತ್ತವೆ, ಅಂಥ ಸಂದರ್ಭದಲ್ಲಿ ನಮಗೆ ಬೇಕಾದಂಥ ವಿವೇಚನೆಯನ್ನು ಪಡೆದುಕೊಳ್ಳಿಕ್ಕೆ, ನಮಗೆ ಇದು ಬೇಕಾ ಅಥವಾ ಬೇಡವಾ ಅಂತ ತಿಳಿದುಕೊಳ್ಳಿಕ್ಕೆ ಬೇಕಾದಂಥ ಜಾಣ್ಮೆಯನ್ನು ನಾವಿವತ್ತು ಕೇಳಿಕೊಳ್ಳುವ. ಕರ್ತರಾದ ದೇವರೇ, ಈ ದಿವಸವನ್ನು ನೀಡಿದಂಥ ನಿಮ್ಮನ್ನು ನಾವು ಸ್ತುತಿಸುತ್ತೇವೆ ಮತ್ತು ಹರಸುತ್ತೇವೆ. ನಿಮ್ಮ ಔದಾರ್ಯತೆಯಿಂದ ಈ ದಿವಸವನ್ನು ನೀವು ನಮಗೆ ದಯಪಾಲಿಸಿದ್ದೀರಿ. ಅನಂತ ಸ್ತೋತ್ರಗಳು ನಿಮಗೆ. ಈ ಧ್ಯಾನದಲ್ಲಿ ಭಾಗವಹಿಸುವಂಥ ಪ್ರತಿಯೊಬ್ಬರನ್ನು ನಾವು ನಿಮ್ಮ ಪಾದಚರಣಕ್ಕೆ ಸಮರ್ಪಿಸುತ್ತೇವೆ. ಅವರೆಲ್ಲರ ಮೇಲೆ ನಿಮ್ಮ ಆಶೀರ್ವಾದಗಳನ್ನು ಸುರಿಸಿರಿ. ಅವರ ದಿನನಿತ್ಯದ ಜೀವನಕ್ಕೆ ಏನೆಲ್ಲ ಬೇಕು ಅವರಿಗೆ ಅದನ್ನು ದಯಪಾಲಿಸಿರಿ. ನೀವು ನಮ್ಮ ಪ್ರೀತಿಯ ತಂದೆ ಆಗಿದ್ದೀರಿ. ಯಾವ ರೀತಿ ತಂದೆ ತನ್ನ ಮಕ್ಕಳನ್ನು ಪೋಷಿಸ್ತಾನೆ, ಅದೇ ಪ್ರಕಾರ ನೀವು ಕೂಡ ನಮಗೆ ಬೇಕಾದದ್ದನ್ನು ನೀಡುತ್ತೀರಿ. ನಮ್ಮ ಜೀವನದಲ್ಲಿ ಅನೇಕ ಬಾರಿ ಆಸೆಗಳು ಹುಟ್ಟಿಕೊಂಡಾಗ ಅವುಗಳು ನಮಗೆ ಬೇಕಾದವೇ ಅಥವಾ ಬೇಡವೇ ಎಂಬುದನ್ನು ತಿಳಿದುಕೊಳ್ಳುವಂಥ ವಿವೇಚನೆಯನ್ನು ನಮಗೆ ನೀಡಿರಿ. ಈ ಧ್ಯಾನದಲ್ಲಿ ಪಾಲ್ಗೊಳ್ಳುತ್ತಿರುವಂಥ ಪ್ರತಿಯೊಬ್ಬರಿಗೆ ಆರೋಗ್ಯವನ್ನು ದಯಪಾಲಿಸಿರಿ. ಅವರ ಮನೆಯಲ್ಲಿ ಶಾಂತಿ ಸಮಾಧಾನವನ್ನು ನೀಡಿರಿ. ನಿಮ್ಮ ಮಕ್ಕಳಾಗಿ ಜೀವಿಸಲು ಬೇಕಾದಂತಹ ಆ ಭಾಗ್ಯವನ್ನು ಅವರಿಗೆ ದಯಪಾಲಿಸಿರೆಂದು ಪ್ರಾರ್ಥಿಸುತ್ತೇವೆ. ಆಮೇಲೆ